ಬೆಳ್ತಂಗಡಿ ತಾಲೂಕಿನ ನಿಡ್ಲೆ ಗ್ರಾಮದಲ್ಲಿ ಕಾಡುಕೋಣಗಳು ಕಾದಾಟ ನಡೆಸುತ್ತಿರುವ ವಿಡಿಯೋ ವೈರಲ್ ಆಗುತ್ತಿದೆ. ನಿಡ್ಲೆ ಗ್ರಾಮದ ಕರಂಬಿತ್ತಲು ಸುಧಾಕರ ಎಂಬವರ ತೋಟದಲ್ಲಿ 2 ಕಾಡುಕೋಣಗಳು ಕಾದಾಟ ನಡೆಸುತ್ತಿರುವ ವಿಡಿಯೋವನ್ನು ಮನೆಯವರು ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗುತ್ತಿದ್ದ ಶಿಶಿಲಾ ಮುಂಡಾಚೆ ಪರಿಸರದಲ್ಲಿ ಆನೆಗಳ ಹಿಂಡು ಕೃಷಿ ಹಾಳುಗೆಡುತ್ತಿದ್ದು, ಅದಲ್ಲದೆ ಕಾಡುಕೋಣಗಳ ಹಾವಳಿ ಕೂಡ ವಿಪರೀತವಾಗಿದ್ದು ಕೃಷಿಕರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಗಿದೆ.